ಈ ಮನೆಯ ಪ್ರೀತಿಯ ಮಗ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾದ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಪ್ರವೀಣ್ ನೆಟ್ಟಾರ್ ಹತ್ಯೆಯಾಗಿ ಇಂದಿಗೆ 16 ದಿನಗಳು ಸಂದಿವೆ. ತನಿಖೆಯಲ್ಲಿ ಮಹತ್ವಪೂರ್ಣವಾದಂತಹ ಫಲಿತಾಂಶ ದೊರೆತಿದೆ. ಈ ಕೃತ್ಯವನ್ನು ನಡೆಸಿದ ಪ್ರಮುಖ ಆರೋಪಿಗಳ ಬಂಧನ ಆಗಿದೆ. ನಿನ್ನೆಯಷ್ಟೇ 3 ಪ್ರಧಾನ ಆರೋಪಿ ಹಂತಕರನ್ನು ಪೊಲೀಸರು ಬಂಧಿಸಿರುವಂಥದ್ದು. ಇವತ್ತು ಅವರ ಕುರಿತು ಮಾಹಿತಿಯನ್ನು ಪೊಲೀಸ್ ವರಿಷ್ಠಾಧಿಕಾರಿಗಳು ನೀಡಿರುವಂಥದ್ದು. ನಾನೀಗ ಪ್ರವೀಣ್ ನೆಟ್ಟಾರ್ ಅವರ ಮನೆಯಲ್ಲಿದ್ದೇನೆ. ಈ 16 ದಿನಗಳಲ್ಲೂ ಕೂಡ ಇಲ್ಲಿಗೆ ಅನೇಕ ಮಂದಿ ಭೇಟಿ ನೀಡಿದ್ದಾರೆ. ಗಣ್ಯರು, ಶಾಸಕರು, ಜನಪ್ರತಿನಿಧಿಗಳು, ಸ್ವತಃ ಮುಖ್ಯಮಂತ್ರಿಗಳು ಭೇಟಿ ನೀಡಿದ್ದಾರೆ, ಅಧಿಕಾರಿಗಳು ಭೇಟಿ ನೀಡಿದ್ದಾರೆ, ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಈ ಪ್ರವೀಣ್ ನೆಟ್ಟಾರು ಅವರ ಮನೆಯವರ ಬೇಡಿಕೆ ಒಂದೇ, ಅವರ ಕರ್ಮಗಳು ಮುಗಿಯುವ ಮೊದಲೇ ಅವರ ಬಂಧನ ಆಗಬೇಕು, ಶಿಕ್ಷೆ ಆಗಬೇಕು ಎನ್ನುವಂಥದ್ದು. ಆದರೆ ಬಂಧನ ಆಗಿದೆ. ಆ ಬಗ್ಗೆ ಮನೆಯವರು ಏನು ಹೇಳ್ತಾರೆ ಸ್ವತಃ ಮಾತನಾಡಲಿಕ್ಕೆ ಪ್ರವೀಣ್ ಅವರ ತಾಯಿ ರತ್ನಾವತಿ, ತಂದೆ ಶೇಖರ ಪೂಜಾರಿ ಅವರು ನಮ್ಮ ಜೊತೆಗಿದ್ದಾರೆ. ಪ್ರವೀಣ್ ನೆಟ್ಟಾರು ಹಂತಕರ ಬಂಧನ ಆಗಿದೆ. 3 ಆರೋಪಿಗಳನ್ನು ಬಂಧಿಸಲಾಗಿದೆ. ದಾದಮ್ಮಪುರ ಎಂಗಲ ಪನ್ಪುನ ದಾಲಜ್ಜನ್ನ ಎನ್ನ ಒಂಜಿ ಬಾಳೆ ಎಂಗಲ 4 ಜೋಕುಲೆಂಕ್ ಮೂಜಿ ಪೊಣ್ಣು ಜೋಕುಲ್ಲ ಲಾಸ್ಟ್ ತೊಂಜಿ ಆಣ್ ಬಾಳೆ ಇಡೀ ಪೂರ ತೂಂಟು ಎಂಕಲಿನ ಪೊಪ್ಪ ಉಸಾರಿ ಜನರು 2 ಸರ್ತಿ ತರೆ ಒಪ್ಪರ್ಸನ ಒಂದಿತ್ತೆ ಆಟ್ ಬೇನಾರಿಗೆ ಆತ್ ಸಮಸ್ಯೆ ಉಂಡು. ಎಂಗಲಿಗೆ ಏರ್ಲೆ ಇಜ್ಜಿ ಎಂಗಲೆ ಫ್ಯಾಮಿಲಿಗೆ ಡಿ ಆಯ ಒರಿ ಎನ್ನ ಮುದ್ದು ಬಾಳೆ ಮುದ್ದು ಮಗಿ ಇತ್ತು ನೆಂಕ್ ಏರ್ಲೆ ಬೇತೇರ್ಲೆ ಇಜ್ಜಿ ಎಂಕಲಿನ ತೂಪುನಗ್ಲು ನಾನು ಎಂಕಲ್ನ ಪರಿಸ್ಥಿತಿ ಇದಾಯ್ತು ಪನ್ಲೆ ಎಂಕಲೆ ಈ ನಮೂನೆಗಳು ಮಾಲ್ತಿರತ್ತ ಆಗ್ಲೇನು ನಾನು ತಿಕ್ಕಂಡಾಗ್ಲೇನು 4 ದಿನ ಪೊಲೀಸ್ ತಗಲು ಪತ್ತದು ಮುಂತಾತು ಜೈಲಿಗೆ ಪಾಡ್ತು ಬುಡುಪುನತ್ತು ಆಗ್ಲೇನು ಜಾಮೀನು ಇಟ್ಟು ಬುಡುಪುನತ್ತು ಆಗ್ಲೇನು ಗಲ್ಲೋ ಶಿಕ್ಷೆಗೆ ಬರುತ್ತೆ ಆಗ್ಲೇನ ಬಾಳೆನ ಕೆರ್ಲೇಕೊಂಡು ಆಗ್ಲೇನ ಕೆರೋಡು ದಿಢೀರ ಬಳ್ಳಿ ಮಾಂತಾರೆ ಆಗ್ಲೇನು ಇನ್ನೀತ ಈ ಎನ್ನ ಬಾಳೆಂದ ಎತ್ತರು ಎಲ್ಲ ಬುಕ್ಕೊಂಜಿ ಇನ್ನೀದಾಗಲೇ ಮುಂಡು ನಂಟಣ್ಣ ಎಲ್ಲ ಬುಕ್ಕೊಂಜಿ ಸಮಸ್ಯೆ ಬೋಪೇರಾಗಲು ಬುಕ್ಕರಿ ಎಲ್ಲ ಮಾಲ್ಪುಣ ಇಂಚನೆಲ್ಲ ಇದು ಇಡೀ ಕೊಚ್ಚುನೋ ಕೆರ್ಪುನೋ ಪೂರ ಇಡೆಲ್ಲ ಅಷ್ಟ ಉಡಗ್ಲು ಈ ನಮ್ಮನೆ ಮಾಲ್ತದು ಎಂಕ ನಾನು ಎಂಕಲಿಗೆ ಏರುಂಡನ್ನ ತೂಪುನಗ್ಲು ಮನೆ ಎಂಕಲ ಕಷ್ಟ ತಗೋ ತೂಪುನಗ್ಲಿಗೆ ಎಂಕಲಿಗೆ ಏರುಂಡು ಒಂಜಿ ಆಣ್ ಬಾಲ ಇತ್ತಿನ ಮೂಜಿ ಪೊಣ್ಣು ಜೋಕುಲ್ಲ ಇನ್ನ ಅಗ್ಲದಲ್ಲ ಮಲ್ಲ ಸೀಮಾಂತೇರ್ನಗ್ಲತ್ತು ಕೊರ್ನ ಜಾಗೆ ಪೂರ ಇಡೀ ಪೂರ ಓರಿ ತೂನಿತ್ತು ಎಂಕಲಿನ ಅಂಚತೆ ಎಂಕಲೇನ ಸರ್ಕಾರ ಎಂಕಲೆಗೆ ನನ್ನ ನ್ಯಾಯ ಬೋರ್ಡ್ ಎಂಕಲೆಗೆ ನ್ಯಾಯ ಕೊರಡು ಆಗ್ಲೇನು ಮಾತ್ರ ಬುಡ್ರಿಯರ ಬಳ್ಳಿ ಆಗ್ಲೇನು ಎತ್ತು ಮಾತ್ರ ಹೋಗಾಗ್ಲೇನು ಬುಡ್ರಿಯರ ಬಳ್ಳಿ ಆಗ್ಲೇನು ಆಗ್ಲೇನು ಎಲ್ಲ ಜನಕ್ಕೆ ಏರೋಡು ಆಗ್ಲೇನು ಎಲ್ಲ ಬಾಳೆ ಪ್ರಾವೀಣ್ಯ ಉಂಡು ಮಾಡಿ ಮಾತು ಕಟ್ಟಿட்டு ಎಂಕಲ ಏರ್ಲ ಇದ್ದಾಂಡು ಮಾತು ಕಟ್ಟಿட்டு ಆಡಿ ಎಂಕಲ ಮಗಲ್ಲ ಆಡ ಒಂಜಿ ಕಾರ್ಯಕ್ರಮ ಪೋತಿತ್ತು ಆಳು ನನ್ನ ಆನ ಬುಡತಿ ಒಳ ಪೋತಿತ್ತಾಳು ಆಳು ಬಣ್ಣಗ ಈ ನಮತ ಸಮಸ್ಯೆ ಆಂಡು ಏನು ಅಲ್ಲಿ ಎಂಟ ದಾಲ ಪಂಡಿಜೇರು ಮಣತಾನಿ ಕೊಂಡ್ನಾಡೆ ಮುಟ್ಟ ಬಾಳೆನು ಕೊಂಡ್ನಾಡೆ ಮುಟ್ಟ ಪಂಡಿಜೇರು ಆಯ್ ಉಸಾರಾತು ಬರ್ಪೇನೆ ಎಣ್ಣೆ ಇಲ್ಲಾಳೆ ನಾನು ಲೀಡಲ್ಲಿ ಬರ್ತಾನೆ ಕನ್ನಡ ಪಣ್ಣ ಆ ಥರ ಮಾಡಿದೆ ಆನು ಊತು ಅನಾಗ ಆಡೆ ಕೊಂಡೋತು ಬರ್ತು ಊತನಾಗ ನನಗೆ ಲೋಕೋಣೆ ಮಿನಿ ಇಜ್ಜಾಂಡು ಏನು ಅವರ ಆನು ಪೊತ್ತಾಡಾಗ ಏನು ಆನ ಕಾಟೋಗಿ ಏನು ಆಯ್ತು ಬರು ಬಂದು ಆತೊಂಜಿ ಎನ್ನ ಮನಸ್ಸು ಆತು ಬೇಜಾರು ಆತನೆ ಕತ್ತ ಮಾತ ಪತ್ತೊಂಡೇರ ಅರ್ಕೊಂಡೇರ ನಾನು ಎಂಕ ತಡೆಯರ್ತೀರುಜಿ ಇನ್ನಿತರ ರಡ್ಡರ ವರ್ಷ ದೇಶಾಲಿಯೇ ಎಡ್ಡೇನೆ ಪುದಾರ ಕೊಡ್ತಂತ ಹಾಳುದಾಳ ಪುದಾರ ಕೊಡ್ತೀಜಿ ಆತು ಎಡ್ಡ ಪುದಾರ ಕೊಡ್ತೀನಿ ಆತು ಈತ ಮಾತ ಲೋಕತ ಜನಕುಲು ಮುಳು ಕುಳ್ಳೆರ ಜಾಗೆ ಜಂತ ಜಾಲ್ತ ಜಾಗೆ ಜಂತ ಮಾರುಗೋಟು ವಾಹನ ಮಾತ ಉಂಟಾತು ಜನಕುಲು ಮಾತ ಇತ್ತೇರು ನಾಡ ಎಂಕ ಏರುಂಡು ಎನ್ನ ಅಪ್ಪೆಮ್ಮೆ ಸಾಯ್ತಿಯಾನು ಈತ ಕಣನ ಇರ್ತೀಜಿ ಬೇತ ಏರ್ಲ ಇಜ್ಜೆಂಕ್ பொண்ணு ಜೋಕುಲನ್ನು ಕೊರ್ತು పోతుండు ನಾನ ಎಂಕ ಗತಿದ ಹೂ ಬಂಗಾರ ಬದ್ದ ಎನ್ನ ಅದೇ ಥರ ಎಂಕು ಇತ್ತನದಾನ ಎನ್ನ ಭಾಳ ಇಜ್ಜತ್ತೊಂದು ಈತೇ ನಮ್ಮ ಮನಸ್ಸಿಡುಲ್ಲ ಇನ್ನ ಬೇಜಾರು ಏನುಲ್ಲ ಇನ್ನ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳು ಬತ್ತೀರಿ, ಮಿನಿಸ್ಟರ್ಗಳು ಬತ್ತೀರಿ, ಬೇತೆ ಪಕ್ಷದ ನಾಯಕರೆಲ್ಲ ಬತ್ತೀರಿ, ಮಸ್ತ್ ಬೇಡಿಕೆ ದೀಡಿಯರು ಅವು ಐತೆ ಇಡೀ ಮಾಂತರೆಲ್ಲ ಬತ್ತೇರು ಪೋಯಿರು ಅಂಡದನ ಎನ್ನ ಬಾಳೆ ಪೋಯಿನದೆಲ್ಲ ಕೊಂಡುತ್ತ ಬರೀರ ಅಪ್ಪುಜಿ ಅಣ್ಣ ಎಂಕಲಿನಕ್ಕೆ ಪಿರೋಗು ಸಾಧಿದ ಆಯ್ತನು ಗೊಂತಿಜ್ಜಿ ಅಣ್ಣ ಇನ್ನಿತ ಪುಣ್ಣು ಎಂಕಲ ಏ ಪೋತುಂಟಲ್ಲ ಎನ್ನ ಮರ್ಮಾಳು ಅನ್ನ ಬುಡೇತಿ ಒಟ್ಟು ಇತ್ತಾಳು ಆಣಿತ ದಿನಟು ತಾನೆ అంటే ಎನ್ನ ಮಗಳ ನಲ್ಪ ಜಂಬರಿದ್ರು ಅಂಚೆ ಏನ ಈ ಪೋಲ ಏನು ಮುಕ್ಕ ಬರ್ಪೆ ಅಂಡದು ಪಂಡಿ ಎನ್ನನ್ನು ಬೊಲ್ಪು ತಂದೆ ಆಸ್ಪತ್ರೆಯಲ್ಲಿ ತೊಂಟು ಪೋತೇನೆ ಹುಷಾರಿ ಜೋಡದು ಮರ್ದುಗಳೇ ತೊಂಟು ಪೋತೇನೆ ಬಾಳೆ ಅಮ್ಮ ಈರೆಗೆ ಮರ್ದು ತನಗೇನು ಬರ್ಪೆ ಈರೇನು ಗಾಡಿ ಕೊಡಪ್ಪೆ ಅಂಡಿ ಏನು ಆಗಿನ ಕಷ್ಟ
ಬೋಡ್ಚಿ ನನ್ನದು ಏನು ಬತ್ತದ ಮುಳೇನು ಸಾದಿ ಪುನಃ ಬಾಳೆ ಇತ್ತೆ ಬರ್ಪೆ ಅಂತ ಏನು ಒಡ್ತಿ ಇತ್ತು ನಮ್ಮಲ್ಪ ಸಾದಿ ಪುನಃ ಬಾಳೆ ಇಡೆ ಬತ್ತಿಜೆ ಬುಕ್ಕ ಎನ್ನ ಎರ ಅಪೆ ತಗಲೊಟ್ಟೆ ಮಾಡತೆ ಅಣ್ಣನಿಲ್ಲ ತಗಲಲ್ಲೇ ತೊಂಟು ಪೋಯ್ರ ಆ ಎರನ ಜೋಸ್ತಿನ ತುಯ್ಯರ ಪೋಯೇಗೆ ಹುಷಾರಿಜ್ಜೆಗೆ ತಂಡತ್ತು ಎಂಕ ಮಣತಾನಿ ಇಡೆ ಪುನಃ ಎತ್ತನೆಟ್ಲೆ ಎಂಕ ಗೊಂತಿಜ್ಜಣ್ಣ ಎಂಕ ಸಂಗತಿಯೇ ಗೊಂತಿಜ್ಜಣ್ಣ ಪಂತಿಜೆರು ಅಣ್ಣ ನಾನು ಈ ನಮ್ಮನೆ ಇಂಚ ಮಾಲ್ತೇನೆ ನಾನು ಸಾದಿ ನಡಪೆರ ಗೊಂತುಂಡ ಪಲ್ಲೆ ಎನ್ನ ಮರ್ಮಲ್ ಒಟ್ಟುಗು ಇತ್ತುಂಡ ಇಂಚ ಆರ ಎತ್ತುಂಡ ಅವುಗಳು ಖಂಡಿತ ಬೇಲೆ ಮಾಡ್ತಾರ ಮುಗ್ಲೇನ ಅಗ್ಲೆಗಳ ಒಂದು ಮೆಗ್ಗಿ ಪರ್ದಿ ಅಪ್ಪೆ ಜೋಕ್ಲು ಇಜ್ಜೇರು ಅಗ್ಲ ಸಂಸಾರ ನರಮನೆ ಸಂಸಾರ ಅಗ್ಲೆಲ್ಲ ಏನು ಒಂಜೆ ಮಾಡ್ಕೊಂಡು ಅಗ್ಲೆಲ್ಲ ಅವೇ ರೀತಿ ಕೊಚ್ಚೋಡು ಅಲ್ಲಿ ಅವೇ ಜಾಕೆಟ್ ಎನ್ನ ಬಾಲೆನು ನೆತ್ತೇರು ಬಿಚ್ಚ ಇರತ್ತ ಕಡ್ತಿರತ್ತ ಅವೇ ಜಾಕೆಟ್ ಕಣತ್ತ ಅಗ್ಲೆಲ್ಲ ಕಡ್ಪೋಡು ಈ ಆರೋಪಿಲೇಟ್ ಸ್ಥಳೀಯರೇ ಲೋಕಲ್ ತಕ್ಲೆ ಮಸ್ತ್ ಜನ ಉಳ್ಳಾಯಿನ ಒಂದು ಗೊತ್ತಿಲ್ಲದ ಲೋಕ ಏರೆ ಲೋಕದಾಗಲಿ ಇಡೀ ಪುರ ಗೆಡ್ಡೆತ್ ನನ್ನ ಐ 10 ವರ್ಷ ಈತೆಲ್ಲ ಪುರಾಟ ಅಲ್ಲ ಐ ಇಲ್ಲಲ್ತ ಗಮನದ ಎತ್ತುಜೆ ಒಂಜಿ ಇಲ್ಲಲ್ತ ಗಮನದ ಸೈಟ್ ಇಜ್ಜಂಡು ಪಿದ ಈ ದೇಶನೇ ಎಡ್ಡೆ ಅವಡು ದೇಶನೇ ಮಾತೆಲ್ಲ ಬೋಡುಂದು ಇನ್ನ ಅವತ್ತಂದೆ ಕೋರೋನಾ ಪೊರ್ತುಡು ಇಲ್ಲಿ ಐ ಅರಿ ಸಾಮಾನು ಕೊಡ್ತು ಆ ಎತ್ತು ಕಷ್ಟೋಡಿತ್ತೆಲ್ಲ ಐ ಬೆಂದತು ಮಣತ್ತಾಗಲೇ ಕೊಂಡತು ಕೊರ್ಪೇದಿ ಒಂಜಿ ಪಕ್ಷಿ ಒಂಜಿ ಕೈಕಂಜಿ ಒಂಜಿ ದಾಯ್ತಾಲಂಜಿ ಮುರ್ಗ ಬರಡು ಐಕ ಇಲ್ಲಡಿತ ನಾರಿ ಉಣುಪು ಉಣತು ಪಾಡುವೆ ಆತ ಧರ್ಮಿಷ್ಠೆ ಒಂಜಿ ಬೊರಿಯಾಗ ಅನ್ಯಾಯ ಮಾಡ್ತಾರ ಬಾಳೆ ಎತ್ತು ಏತೋ ಜನಕ್ಕೂ ಪುಣ್ಯ ಮಾಡ್ತೆ ಏತೋ ಜನಕ್ಕೂ ಉತ್ತು ಬೊರೆ ಪೂರ್ತಿಂಚಿ ಉಣ್ಯಾರ ಉಣ್ಪು ತಿಂಚಿ ಐ ಕೊರ್ನ ಬಾಳೆ ಅವಾಗ ಮುಗ್ಲು ದಾಯಿ ಬಾಡ ತಿಂಚ ಮಾಲ್ತೇರು ಇತ್ತೆ ಈ ಬೆಲ್ಲರೆ ತಗಲ ಒಂಜಿ ಅಗ್ಲೆ ಒಂಜಿ ಪಂತೊಲೆದ ಎಂಗಳ ಅಪ್ಪೆ ಅಮ್ಮೆ ಇತ್ತು ಇಂದೆ ಇಂಚೆ ಉಂಡು ನಂದು ದಾಯ್ತಾಲ ವಿಷಯ ಇತ್ತು ಎಂಕಲ್ ಪಂತೊಲೆತ ವಿಷಯ ದಾಲೆಜ್ಜಿ ఆయన ತಪ್ಪು ದಾಲೆಜ್ಜಿ ಈತು ವರ್ಷೋಟ್ಲ ಧರ್ಮೋಟೆ ಇತ್ತಿನ ತಂದೆ ಒಂಜಿ ಅನ್ಯಾಯ ಮಾಡಿ ಪೆರ ಪೋತು ಜನ ಬಾಳೆ ಅದೇ ಎಂಕಲೆಗೆ ನನ್ನ ನ್ಯಾಯ ಅಗ್ಲೇ ಬುಡ್ರೆ ಬಳ್ಳಿ ತಿಕ್ಕನಗ್ಲೇನು ಬುಡ್ರಿಯನ್ನೇ ಬಳ್ಳಿ ಅಗ್ಲೆಲ್ಲ ಕೆರೋಡೆ ಅಗ್ಲೆಲ್ಲ ಧರ್ಮೋಟು ಇನಿವರ ಮುಟ್ಟ ಧರ್ಮೋಟು ನಡತನ ಇತ್ತ ಬರ್ಪೆ ಬುಕ್ಕ ಬರ್ಪೆ ಆನ್ ಬರ್ಪೆ ಈ ಸೇಟು ಏನು ಇಲ್ಲ ಕತ್ತಾಳ 7 ಗಂಟೆ ತಕ್ಕ ಏನು ಸಾದಿ ಉಪುಣ ಒಂಜಿಗೂ ಗೊಬ್ಬೆರ ಒಪ್ಪೆ ಒಂಜಿ ಜೋಕುಲೇನು ಗೊಬ್ಬೆ ವಾಳಿವಾಳಿಗೂ ಮೂಳು ಮುಟ್ಟಟೆ ಇಲ್ಲಲ್ ತಳ್ಳಿ ನಾನೊಂಜಿಗೆ ಬುಕ್ಕ ಅಂಗಡಿ ಏರ್ಲ ಇಜ್ಜ ಅಂಗಡಿ ಒಪ್ಪಿ ಬಣ್ಣಗ ಏನು ಸಾದಿ ಉಪುಣ ಬೇಕ ಬಾಳ ಅಂತ ಸಾದಿ ಉಪುಣ ಬಣ್ಣ ಇಂಚಾಣ ಗಂಟೆ ಒಂಬೋ ಆಪೇತುಂಡು ಬುಕ್ಕ ಇಂಚಿನ ಒಂದು ಬಂಡ ಬುಕ್ಕ ಇಂಚಿನ ಒಂದು ಬಂಡ ಆನೆ ಇವ ನಮೂನೆ ಮಾಲ್ತೇನೋ ದೆಕ್ಕು ತುಂಬು ಏತೋ ಜನಕ್ಕಳನ್ನು ನಮ್ಮ ಕೆರ್ತೇರಿ ನಾನ ಈ ದೆನ್ನೆ ಆಡೆಗೆ ದೆನ್ನು ಉಡಿಯರ ಬಳ್ಳಿ ದೆನ್ನೆ ಆಡೆಗೆ ಹೋಗಿ ತಾಮಸ್ತೆ ಆಗ್ಬೋದು ಬಂಡ ದೆನ್ನೆ ಈಡೆಗೆ ಲಾಸ್ಟ್ ಮಲ್ಪೋಡಾಗಲಿ ಕೆರ್ಪುಣವು ದರೋಡೆ ಮಲ್ಪುಣವು ವ್ಯಭಿಚಾರಿ ಮಲ್ಪು ಈಡೆಗೆ ದರೋಡೆ ಮಲ್ಪುಣವು ಪೂರ ಈಡೆಗೆ ಉಂತಾವುಡು ಬುಕ್ಕದೆಟ್ಟು ಊರ್ತಾಗ್ಲಿ ಏರ್ಲ ಉಳ್ಳೆ ಅಂಡ ದೆನ್ನೆ ಗೌರ್ಮೆಂಟೇ ತೂತು ಪತ್ತೋಡು ಇದತ್ತು ಅಗಲಿ ಒಂದು ಅಯ್ಯಂ ಬೇಂದು ಎನ್ನ ಮನಸ್ಸಿಟ್ಟು ಇತ್ತಿನ ಎನ್ನಟ ಅವು ಎಂದಳ ಪಣಪುಜೇನು ಅವು ಗೌರ್ಮೆಂಟೇ ಪೊಲೀಸ್ ಆಗಲಿ ದೆಂಡು ಪತ್ತದು ವಿಮರ್ಶನೆ ಮಾಡ್ತದೆ ಆಗೊಂದು ಸಾದಿ ಆಯ ಮಾಡ್ತಾರೆ ಸಂಗತಿಗೆ ಅಗಲಿಗೆ ರೂಪ ಕೆಲಸ ಮಾಡ್ತಾ ಅಗಲಿಗೆ ಕೆರೆತೆ ಕರಿಯೋಡು ನಾನು ಅದು ಕೆರೆತೆ ಕರಿಯೋಡು ಏರು ನಿರತ್ತಾಗ್ಲಿತ್ತಲ್ಲ ಏರು ಆಗ್ಲಿಗೆ ಸಪೋರ್ಟ್ ಕೊರಿಯರು ಅಗಲೆಲ್ಲ ಬುಡಿಯರ ಅಲ್ಲಿ ಅಗಲೆಲ್ಲ ದೀಡಿಯರ ಅಲ್ಲಿ ಒಂಜಿ ಪುಣ್ಯ ಉಣ್ಪು ನೋಡಂಡ ಬಾಳೆ ಪೊಪ್ಪ ಅಮ್ಮ ಬುಡೇತಿ ಪೂರ ಒಟ್ಟು ಕುಲ್ಲೋಡೆ ಎಂಕಲ ಉಣ್ಣೋಡಂಡ ಎಂಕಲೈತೆ 2-3 ಜನ ಇಲ್ಲ ಇತ್ತು 4 ಜನ ಇತ್ತು ನಗಲು 2 ಜನ ಎಂಕಲ್ 2 ಜನ ಎಂಕಲ ಒಟ್ಟು ಕುಲ್ಲ ಒಂಜಿ ಪುಣ್ಯ ಉಣ್ಪುನ ಆ ಏತು ಪೊರ್ತು ಬರ್ಪೇನೆ ಎಂಕಲ ಕಾತು ಕುಲ್ಲುವ ಮನಸ್ಸು ಮಲ್ಪದೆ ಆತು ಪೊರ್ಲೆ ಎಂಕಲ ಎಂತ್ಕೊಂಡಿದ್ರ ಪೊಪ್ಪ ನಲ್ಲೆ ಮುಳೆ ಪಾರ ಉಡುಪೇತಿ ಒಂಜಿ ಬೇಲ ಪೇರ ಉಡುಪೇತಿ ಹುಷಾರಿ ಜನ ಇರ್ತಾರ ಪೊಪ್ಪ ಇರೋ ಉಬ್ಬನಲ್ಲಿ ಏನು ಸೌಕರ್ಯ ಮಾಡ್ಪೆ ಎಂದು ಇನ್ನಿದ ಓಡಣ್ಣ ಎಂಕಲ ಬಾಳೆ ಒಳ್ಳೆ ನಾನು ಪಾರ ಉಡುಪೇತಿ ಇಲ್ಲ ತರಲಿ ಇಪ್ಪಡು ಪೊಪ್ಪ ಇರು ಹುಷಾರಿ ಜನ ಆಪರೇಷನ್ ಆತಂಡು 2 ಆಪರೇಷನ್ ಆತಂಡು ಓಲೋ ಬಾಳಂದೆ ಮುರಾನಿ ತೂಕ 4 ಸತ್ಯ ಆಂಡು ಇನಿ ಮುಟ್ಟ 4 ಸತ್ಯ ಆಂಡು ಏನು ಆಸ್ಪತ್ರೆಗೆ ಹೋಗಿ ನಾವು ಏತು ಧೈರ್ಯ ಪಂಡಿರಲ್ಲ ಎನ್ನ ಬಾಳೆ ತವಿಸೇಟಿಗೆ ಏನಾಗ್ಲಾಗ ಎಂಕ ಮನಸ್ಸಿಗೆ ಅದು ಬೇಜಾರಾಪುಡು ದಾನ ಮಾಡ್ಕೊಳ್ಳಿ. ತಮ್ಮ ಪ್ರೀತಿಯ ಸಹೋದರರನ್ನು ಕಳೆದುಕೊಂಡಿರುವಂತಹ ಅಕ್ಕ ರೋಹಿಣಿಯವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಪ್ರಮುಖ ಆರೋಪಿಗಳ ಬಂಧನ ಆದ ಒಂದು ಪ್ರತಿಕ್ರಿಯೆಯಾಗಿ ಏನು ಹೇಳ್ತಾರೆ ಎನ್ನುವುದನ್ನು ಕೇಳೋಣ. ರೋಹಿಣಿ ಅಕ್ಕ, ಪ್ರಮುಖ 3 ಆರೋಪಿಗಳ ಬಂಧನ ಆಗಿದೆ, ಏನು ಹೇಳ್ತೀರಿ? ಆರೋಪಿಗಳನ್ನು ಹಿಡಿದದ್ದು ನಮಗೆ ತುಂಬ ಖುಷಿಯಾಗಿದೆ ಸರ್. ಆದರೂ ಪೊಲೀಸ್ನವರು ಹಗಲಿರುಳೆನ್ನದೆ ತುಂಬ ಶ್ರಮಪಟ್ಟು ದುಡಿದಿದ್ದಾರೆ. ಅವರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಆದರೂ ಅವರಿಗೆ ಆರೋಪಿಗಳಿಗೆ ಅಂತೂ ಜಾಮೀನು ಕೊಡಲಿಕ್ಕೆ ಯಾರೂ ಹೋಗಲೇಬಾರ್ದು. ಅಂದರೆ 1, 2, 3, 4, 100, 200 ಕೊಲೆ ಅಲ್ಲ. ಇದಕ್ಕೆ ಮುಂಚೆ ಎಷ್ಟೋ ಕಾರ್ಯಕರ್ತರ ತುಂಬ
ಒಳ್ಳೆ ಒಳ್ಳೆ ಸಂಘಟನೆಯ ಕಾರ್ಯಕರ್ತ ತುಂಬ ಕೊಲೆಯಾಗಿದೆ. ಅವರಿಗೆ ಜಾಮೀನು ಕೊಡ್ಲಿಕ್ಕೆ ಅಂತೂ ಹೋಗ್ಲೇಬಾರ್ದು ಸರ್. ಅವರಿಗೆ ಕಠಿಣವಾದ ಶಿಕ್ಷೆ ಆಗ್ಲೇಬೇಕು. ಅವನ ಆತ್ಮಕ್ಕೆ ಶಾಂತಿ ದೊರಕಬೇಕು ಅಷ್ಟೇ ನಾವು ಮನೆಯವರು. ಇದರ ಜೊತೆಗೆ ಪ್ರವೀಣ್ ತುಂಬಾ ಪ್ರೀತಿ ಮಾಡ್ತಾ ಇದ್ದಂತಹ ನಾಯಿ ಕೂಡ ಇತ್ತೀಚೆಗೆ ಸತ್ತಿದೆ ಅಂತ ಮಾಹಿತಿ ಕೇಳಿದೆ. ಹೌದು, ನಾಯಿ ಅಂದ್ರೆ ಅದು ದುಃಖದಲ್ಲಿಯೇ ಇತ್ತು. ಅವನ ಹೆಣ ಒಳಗೆ ಕರ್ಕೊಂಡು ಬರುವಾಗ ಅದು ಓಡೋಡಿ ಬಂದು ಗೂಡಿನಿಂದ ಹೇಗೆ ಬಾಗಿಲು ತೆಗೆದಿಂದ ನಮಗೆ ಗೊತ್ತಿಲ್ಲ, ಚಿಲ್ಕು ತೆಗೆದು ಓಡೋಡಿ ಬಂದು ಅವನಿಗೆ ಹಾಸಿದ ಚಾಪೆಯಲ್ಲಿ ಮಲಗಿ ಹೋಗಿದೆ. ಮತ್ತೆ ಒಂದು ಊಟ ಕೂಡ ತಿಂತಿರ್ಲಿಲ್ಲ. ಅವನ 11ನೇ ಕಾರ್ಯಕ್ರಮ ಆಗುವ ಮುಂಚೆನೆ ಆ ನಾಯಿ ಕೂಡ ಸತ್ತು ಹೋಗಿದೆ. ಅವನು ಇಟ್ಟಲ್ಲಿ ಆ ನಾಯಿಯನ್ನು ಕೂಡ ಇಟ್ಟಿದ್ದೇವೆ. ಇದು ಪ್ರವೀಣ್ ನೆಟ್ಟಾರ್ ಅವರ ಹಂತಕ, ಏನು ಪ್ರಮುಖ 3 ಹಂತಕರಿದ್ದಾರೆ, ಆ ಹಂತಕರ ಬಂಧನದ ಬಳಿಕ ಮನೆಯವರು ನೀಡಿರುವಂತಹ ಪ್ರತಿಕ್ರಿಯೆ. ರಿಪೋರ್ಟರ್ಸ್ ವಿನಯ್ ಜಾಸೂರು, ಕೃಷ್ಣ ಬೆಟ್ಟ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಸುಳ್ಯ. ನಾಡಿನ ಸಮಸ್ತ ಜನತೆಗೆ ವನಸ್ಥ ಫುಡ್ ಪ್ರಾಡಕ್ಟ್ಸ್ ವತಿಯಿಂದ 76ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೆ 76ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಬಯಸುವ SRK ಲ್ಯಾಡರ್ಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.